ಮಂಗಳೂರು ಹೊರವಲಯದ ಸುರತ್ಕಲ್ನ ಬಾರ್ ಒಂದರ ಬಳಿ ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ಮುಸ್ಲಿಂ ಸಮುದಾಯದ ಇಬ್ಬರಿಗೆ ಚಾಕುವಿನಿಂದ ಇರಿದ ಘಟನೆ ನಡೆದಿದೆ. ಇರಿತಕ್ಕೊಳಗಾಗಿ ಗಾಯಗೊಂಡ ವ್ಯಕ್ತಿಗಳನ್ನ ಮುಕ್ಷೀದ್ ಮತ್ತು ನಿಜಾಮ್ ಎಂದು ಗುರುತಿಸಲಾಗಿದೆ. ಆರೋಪಿಗಳನ್ನ ಕೂಡ ಗುರುತಿಸಲಾಗಿದ್ದು ತಲೆಮರೆಸಿಕೊಂಡಿರುವ ಅವರ ಪತ್ತೆಗಾಗಿ ವಿಶೇಷ ಪೊಲೀಸ್ ತಂಡವನ್ನ ರಚಿಸಲಾಗಿದೆ. ಮುಕ್ಷೀದ್ ಮತ್ತು ನಿಜಾಮ್ ಹಾಗೂ ಇತರ ಇಬ್ಬರು ಬಾರ್ಗೆ ಹೋಗಿ ಮದ್ಯ ಸೇವಿಸ್ತಾ ಇದ್ರು. ಆಗ ಅಲ್ಲಿಗೆ ಮದ್ಯ ಸೇವಿಸಲು ಇತರ 4 ಅಪರಿಚಿತರು ಬಂದಿದ್ದಾರೆ. ಕೆಲವು ಸಮಯದ ಬಳಿಕ ಈ ಎರಡೂ ತಂಡಗಳ ಮಧ್ಯೆ ವಾಗ್ವಾದ ಏರ್ಪಟ್ಟಿದೆ ಮತ್ತು ಬಳಿಕ ಎರಡೂ ಕಡೆಯವರು ಬಾರ್ನಿಂದ ಹೊರಗೆ ಹೋದ ನಂತರ ಗಲಾಟೆ ನಡೆದಿದೆ. ಈ ಸಂದರ್ಭ ಅಪರಿಚಿತರಲ್ಲಿ ಓರ್ವ ವ್ಯಕ್ತಿ ಫ್ಲೆಕ್ಸ್ಗಳನ್ನ ಕತ್ತರಿಸಲು ಬಳಸುವ ಚಾಕುವಿನಿಂದ ನಿಜಾಮ್ನ ಹೊಟ್ಟೆ ಮತ್ತು ಕಿವಿಯ ಬಳಿ ಇರಿದಿದ್ದಾನೆ. ಇದೇ ವೇಳೆ ಜತೆಯಲ್ಲಿದ್ದ ಮುಕ್ಷೀದ್ನ ಕೈಗೂ ಗಾಯವಾಗಿದೆ. ಆದರೆ ಈ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ತಿಳಿದು ಬಂದಿದೆ. ತೀವ್ರ ಗಾಯಗೊಂಡಿರುವ ಮುಕ್ಷೀದ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಮಾಹಿತಿ ನೀಡಿದ್ದಾರೆ. ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ 4 ಅಪರಿಚಿತ ಆರೋಪಿಗಳ ವಿರುದ್ಧ ಕೊಲೆ ಯತ್ನ ಪ್ರಕರಣ ದಾಖಲಾಗಿದ್ದು, ರಾತ್ರಿಯೇ ರಚಿಸಲಾದ ವಿಶೇಷ ಪೊಲೀಸ್ ತಂಡ ಆರೋಪಿಗಳನ್ನು ಗುರುತಿಸಿದೆ. ಆರೋಪಿಗಳಲ್ಲಿ ಓರ್ವ ಸುರತ್ಕಲ್ನಲ್ಲಿ ರೌಡಿ ಶೀಟರ್ ಆಗಿರುವ ಗುರುರಾಜ್ ಎಂದು ಗುರುತಿಸಲಾಗಿದ್ದು, ಆತ ಬಜರಂಗ ದಳದ ಸಕ್ರಿಯ ಕಾರ್ಯಕರ್ತ ಎಂಬುದಾಗಿ ಕಮಿಷನರ್ ತಿಳಿಸಿದ್ದಾರೆ. ಗುರುರಾಜ್ನ ಸ್ನೇಹಿತ ಕ್ರಿಶ್ಚಿಯನ್ ಸಮುದಾಯದ ಅಲೆಕ್ಸ್ ಸಂತೋಷ್ ಇನ್ನೋರ್ವ ಆರೋಪಿಯಾಗಿದ್ದಾನೆ. ಸುಶಾಂತ್ ಮತ್ತು ನಿತಿನ್ ಇತರ ಇಬ್ಬರು ಆರೋಪಿಗಳು. ಎಲ್ಲಾ 4 ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದು, ಅವರ ಪತ್ತೆಗಾಗಿ ಪೊಲೀಸ್ ತಂಡ ಬಲೆ ಬೀಸಿದೆ. ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಇಂದು ಬೆಳಗ್ಗೆ ಆಸ್ಪತ್ರೆಗೆ ತೆರಳಿ ಗಾಯಾಳು ಮುಕ್ಷೀದ್ನ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಆರೋಪಿಗಳನ್ನ ಶೀಘ್ರದಲ್ಲಿಯೇ ಬಂಧಿಸಲಾಗುವುದು ಎಂದು ಕಮಿಷನರ್ ತಿಳಿಸಿದ್ದಾರೆ.